ಕಾಪುವಿನ ಯಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3.96 ಎಕರೆ ಜಮೀನನ್ನ ಗೌಶಾಲೆ ಹಾಗೂ ಗೋ ರುದ್ರಭೂಮಿ ನಿರ್ಮಾಣದ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿದ್ದು ಅದಿಮಾರು ಮಠದ ಶ್ರೀ ಈಶಪ್ರಿಯ ಶ್ರೀಪಾದರೊಂದಿಗೆ ಕಾಪು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಗೋಪೂಜೆ ನೆರವೇರಿಸುವ ಮೂಲಕ ಗೋಚಾಲನೆ ನೀಡಿದರು. ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಗೋ ರುದ್ರಭೂಮಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದ್ದು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದ ಯೋಜನೆಯಾಗಿದೆ. ಮೃತಪಟ್ಟ ಗೋವುಗಳನ್ನ ವಿಧಿವಿಧಾನ ಮೂಲಕ ದಫನ ಮಾಡಿ ಶ್ರದ್ಧಾ ಕಾರ್ಯ ನಡೆಸುವ ಯೋಜನೆ. ಚಾಲನೆ ಕೊಡಬೇಕಂತ ಒಂದು ಆಶಯವನ್ನು ವ್ಯಕ್ತಪಡಿಸಿದೆ. ನಮ್ಮ ಲಾಲಾಜಿ ಬೆನ್ನಂಟವರು, ಜಯಂತ್ ಕುಮಾರ್ ಅವರು, ಹಾಗೆ ನಮ್ಮ ಅರುಣ್ ಹೆಗ್ಡೆ ಅವರು, ನಮ್ಮ ತಹಶೀಲ್ದಾರ್ ಅವರು, ನಮ್ಮ ಆರ್ ಐ ಅವರು, ಹಾಗೆ ಈ ಭಾಗದ ಎಲ್ಲ ನಮ್ಮ ನಾಯಕರು, ನಮ್ಮ ಶರ್ಮಾ ಅವರು ಕೂಡ ಇದರಿಂದ ತುಂಬ ಕೆಲಸ ಮಾಡಿದ್ದಾರೆ. ಎಲ್ಲರೂ ಸೇರಿ ಸರಿಯಾಗಿ ಮೊನ್ನೆ ಆದೇಶ ಪ್ರತಿ ಮೊನ್ನೆ ಸಾಯಂಕಾಲ ನಮ್ಮ ಕೈ ಸೇರಿತು. ನಿನ್ನೆ ಬೆಳಿಗ್ಗೆ ಅರುಣ್ ಅವ್ರಿಗೆ ಹೇಳಿದೆ, ನಾನು ಸ್ವಲ್ಪ ತಾಂತ್ರಿಕ ಅಡಚಣೆ ಇದೆ, ಇಲ್ಲಿ ಗೋಶಾಲೆ ಮಾಡೋದಕ್ಕೆ ಸ್ವಲ್ಪ ತಾಂತ್ರಿಕ ಅಡಚಣೆ ಇದೆ. ನಾನು ಹೇಳಿದೆ, ನಾನು ಸಂಕಲ್ಪ ಮಾಡಿದ್ದೇನೆ, ಗೋಪೂಜೆ ಮಾಡೋದ್ರ ಮೂಲಕ ಅಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಸಂಕಲ್ಪ ಬರಬೇಕು, ಒಂದು 10 ನಿಮಿಷ ಬರಬೇಕು ಅಂತ ಹೇಳಿದೆ ನಾನು. ಅಂದರೆ ಸ್ವಲ್ಪ ಪ್ರೋಗ್ರೆಸಿವ್ ಯೋಚನೆ ಮಾಡ್ತಿದ್ದಾರೆ ಸ್ವಾಮೀಜಿ, ತುಂಬ ಎಜುಕೇಟೆಡ್ ಅವರು, ಈಸ್ ಬಿ. ಹಾಗಾಗಿ ನಮಗೆಲ್ಲ ಸೂಕ್ತ ಮಾರ್ಗದರ್ಶನ ಅವ್ರ ಕಡೆಯಿಂದ ಎಲ್ಲ ಕಡೆ ಆಗ್ತಾ ಇದೆ. ಮತ್ತು ಒಂದು ಇಲ್ಲಿ ಗೋಶಾಲೆ ಮಾಡೋದಕ್ಕೆ ಸ್ವಲ್ಪ ತಾಂತ್ರಿಕ ಅಡಚಣೆ ಇದೆ. ನಾನು ಹೇಳಿದೆ